ಹಿಜಾಬ್ ಧಾರಣೆಗೆ ಅವಕಾಶ ಮಾಡಿಕೊಡಬೇಕೆಂದು ಒತ್ತಾಯಿಸಿ ಹೋರಾಟ ನಡೆಸುತ್ತಿರುವ ಮಂಗಳೂರು ವಿಶ್ವವಿದ್ಯಾನಿಲಯ ಕಾಲೇಜಿನ ವಿದ್ಯಾರ್ಥಿನಿಯರು ಇಂದು ಮಂಗಳೂರು ಪ್ರೆಸ್ ಕ್ಲಬ್ನಲ್ಲಿ ದಿಢೀರನೆ ಸುದ್ದಿಗೋಷ್ಠಿ ನಡೆಸಿದರು. ಮಂಗಳೂರು ವಿಶ್ವವಿದ್ಯಾನಿಲಯ ಸಮನ್ವಯ ಸಮಿತಿಯ ಹೆಸರಿನಲ್ಲಿ ಹಿಜಾಬ್ ವಿದ್ಯಾರ್ಥಿನಿಯರು ಸುದ್ದಿಗೋಷ್ಠಿ ನಡೆಸಿದರು. ಈ ಸುದ್ದಿಗೋಷ್ಠಿಯಲ್ಲಿ ಹಿಜಾಬ್ ವಿದ್ಯಾರ್ಥಿನಿ ಗೌಸಿಯಾ ಮಾತನಾಡಿ, ಈ ಹಿಂದೆ ವಿಶ್ವವಿದ್ಯಾನಿಲಯ ಕಾಲೇಜಿನಲ್ಲಿ ಯಾವುದೇ ಹಿಜಾಬ್ ಸಮಸ್ಯೆ ಇರಲಿಲ್ಲ. ಹೈಕೋರ್ಟ್ ಆದೇಶದ ಬಳಿಕವೂ ನಾವು ಹಿಜಾಬ್ ಅನ್ನು ಹಾಕಿಕೊಂಡು ಹೋಗಿದ್ದೇವೆ. ಆದರೆ ಕೆಲ ದಿನಗಳ ಬಳಿಕ ರಾತ್ರೋರಾತ್ರಿ ಈ ಸಮಸ್ಯೆ ಆರಂಭವಾಗಿದೆ. ಈ ವಿಚಾರದಲ್ಲಿ ನಾವು ಹಲವು ಬಾರಿ ವಿಶ್ವವಿದ್ಯಾನಿಲಯದ ಕುಲಪತಿಯ ಬಳಿಗೆ ಹೋಗಿದ್ದೆವು. ಆಗ ವಿಸಿ ಅವರು ಡಿಸಿ ಬಳಿ ಕೋರ್ಟ್ ಆದೇಶದ ಸ್ಪಷ್ಟನೆ ಲೆಟರ್ ತನ್ನಿ ಅಂದ್ರು. ಹೀಗಾಗಿ ನಾವು ಡಿಸಿ ಬಳಿಗೆ ಹೋಗಿದ್ದೆವು. ಆದರೆ ಅವರು ಮೊದಲಿಗೆ ಸಿಗಲಿಲ್ಲ. ಆ ಬಳಿಕ ಮತ್ತೆ ಕಾಲೇಜಿಗೆ ಹೋದಾಗ ನಮ್ಮನ್ನ ಹೊರಗೆ ಹಾಕಿದ್ದಾರೆ. ಕೆಲ ವಿದ್ಯಾರ್ಥಿಗಳು ಕೇಸರಿ ಶಾಲು ಹಾಕುವ ಬೆದರಿಕೆಯನ್ನ ಹಾಕಿದ್ರು. ಆಗ ಪ್ರಾಂಶುಪಾಲರು ನಮ್ಮ ಪ್ರವೇಶ ನಿರ್ಬಂಧ ಮಾಡಿ ಆದೇಶವನ್ನ ಮಾಡಿದ್ರು. ಹೀಗಾಗಿ ನಾವು ಲೈಬ್ರರಿಗೆ ಹೋಗಿ ಹೊರಗೆ ಕೂತೆವು. ಆ ಬಳಿಕ ನಮ್ಮನ್ನ ಹಿಜಾಬ್ ಧರಿಸಿ ಕ್ಯಾಂಪಸ್ ಪ್ರವೇಶಕ್ಕೂ ಅನುಮತಿ ನಿರಾಕರಿಸಿದ್ರು. ಎಬಿವಿಪಿ ಪ್ರತಿಭಟನೆಯ ಬಳಿಕ ನಮ್ಮನ್ನ ಕ್ಯಾಂಪಸ್ನಿಂದಲೂ ಹೊರಗೆ ಹಾಕಿದ್ರು ಎಂದು ಆರೋಪಿಸಿದ್ದಾರೆ. ಹೊರಗೆ ಕೂತ್ಕೊಂಡ್ರೆ ಒಳಗೆ ಕೂತ್ಕೊಂಡವರಿಗೆ ನಾವು ಕ್ಲಾಸ್ ಮಾಡುದಿಲ್ಲ ಅಂತ ಹೇಳಿ ಅಷ್ಟರ ಮಟ್ಟಿಗೆ ಬಂದಿರ್ತದೆ. ಮತ್ತೆ ನಾವು ಕ್ಯಾಂಪಸ್ ಅಲ್ಲಿ ಹೋಗುವಾಗ ನಮ್ಗೆ ಕೇಸರಿ ಶಾಲ್ ತೋರಿಸುವಂತದ್ದು, ನಮ್ಮ ಹತ್ರ ಸುಮ್ಮನೆ ಬಂದು ಸ್ಟೂಡೆಂಟ್ಗಳು ಜಗಳ ಮಾಡುವಂತದ್ದು, ರೀಸನ್ಲೆಸ್ ಆಗಿ ನಮ್ಮ ವಿಡಿಯೋ ತೆಗೆಯುವಂತದ್ದು, ಫೋಟೋ ತೆಗೆಯುವಂತದ್ದು, ಒಂದು ನಮ್ಮನ್ನು ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಪ್ರಾಂಶುಪಾಲರು ನಮ್ಮ ಹಿಂದೆ ವಾಚ್ ಮ್ಯಾನ್ ಅನ್ನು ಕೂಡ ಹಾಕ್ತಾರೆ ಕ್ಯಾಂಪಸ್ ಇಂದ ಹೊರಗೆ ಹೋಗಿಸಿ ಅಂತ ಹೇಳಿಕೆ. ನಾವು ಆಗ ಏನ್ ಮಾಡ್ತೇವೆ, ಇವರು ಅಟ್ರಾಸಿಟಿ ಸ್ಟೂಡೆಂಟ್ ಇಂದ ಸ್ಟಾರ್ಟ್ ಆಗ್ತಿದ್ರೆ, ಇವರೆಲ್ಲ ಕೇಸರಿ ಶಾಲ್ ತಂದು ಹೆದರ್ಸ್ತಾ ಇದ್ದಾರೆ, ಏನೆಲ್ಲ ಹಿಂದಿನಿಂದ ಮಾತಾಡ್ತಾ ಇದ್ದಾರೆ, ಕಮೆಂಟ್ ಬ್ಯಾಕ್ ಬೈಟಿಂಗ್ ಮಾಡ್ತಿದ್ದಾರೆ ಅಂತ ಹೇಳಿ ನಾವೇನ್ ಮಾಡ್ತೇವೆ, ಇನ್ನೂ ಸಾಧ್ಯ ಇಲ್ಲ ಅಂತ ಹೇಳಿ ಪುನಃ ಮನವಿ ಬರೀತೇವೆ. ಈಗ ಮನವಿ ಬರೆಯುವಂತದ್ದು HODಗಳಿಗಾಗಿರ್ತದೆ. ಡಿಪಾರ್ಟ್ಮೆಂಟಿನ HODಗಳಿಗೆ ನಾವು ಮನವಿ ಯಾಕೆ ಬರೀತಿದ್ದೇವೆ ಅಂತ ಹೇಳಿದ್ರೆ, ಎಲ್ಲಿಯಾದ್ರೂ ಅವರಿಗೆ ಮೀಟಿಂಗ್ ಕೂತ ಸಂದರ್ಭದಲ್ಲಿ ನಮ್ಮ ಪರ ಯಾರಾದ್ರೂ ನಮ್ಮ ಮನವಿಯನ್ನು ಕೂಡ ಇಡುವವರು ಯಾರಾದ್ರೂ ಇರ್ತಾರೆ ಅಂತ ಹೇಳಿ ಕೆಲವು HODಗಳು ಮನವಿ ಸ್ವೀಕರಿಸ್ತಾರೆ. ಇನ್ನು ಕೆಲವರಿಗೆ ಕೊಡುವ ಸಂದರ್ಭದಲ್ಲಿ ಆಗಿರ್ತದೆ ಪ್ರಾಂಶುಪಾಲರು ಬಂದು ಅದಕ್ಕೂ ಹೇಳುವಂತದ್ದು, ಯಾರು HODಗಳು ಕೂಡ ಅವರು ಕೊಡುವಂತಹ ಮನವಿಯನ್ನು ಸ್ವೀಕರಿಸಬಾರ್ದು ಅಂತ ಹೇಳಿ. ಆವಾಗ ನಾವು ಹೇಳ್ತೇವೆ, ಮ್ಯಾಮ್ ನಿಮ್ಗೆ ಮನವಿ ಕೊಟ್ಟು ಎರಡನೇ ಮನವಿ ಅಂತ ಪ್ರಿನ್ಸಿಗೆ. ಆವಾಗ ಪ್ರಿನ್ಸಿ ಆ ಮನವಿಯನ್ನು ಸ್ವೀಕರಿಸುವುದಿಲ್ಲ. ನಮ್ಮನ್ನ ಅಲ್ಲಿಂದವೇ ಹೊರಗೆ ಹೋಗಿ ಹಿಜಾಬ್ ತೆಗೆದು ಕ್ಲಾಸಿಗೆ ಹೋಗ್ಬೇಕು, ಇಲ್ಲದಿಂದ ಡೈರೆಕ್ಟ್ ಕ್ಯಾಂಪಸ್ಸಿನ ಹೊರಗೆ ಹೋಗ್ಬೇಕು ಅಂತ ಹಾಗೆ ಹೇಳಿ ಆದ್ಮೇಲೆ ನಾವು ಲೈಬ್ರರಿಗೆ ಹೋಗ್ತೇವೆ. ಅಲ್ಲಿ ಕುತ್ಕೊಂಡು ನೋಟ್ಸ್ ಬರಿತಾ ಇರ್ತೇವೆ. ಆದ್ಮೇಲೆ ಮನೆಗೆ ಹೋಗ್ತೇವೆ. ಮರುದಿವಸ ಬಂದಾಗ ಹಾಗಿರ್ತದೆ, ಕ್ಯಾಂಪಸ್ ಅಲ್ಲೇ ಹಾಕಬಾರ್ದು ಅಂತ ಹೇಳಿರುವಂತದ್ದು. ಮತ್ತೆ ದ್ವಿತೀಯ ಬಾರಿ ಕೂಡ ಡಿಸಿ ಬಳಿ ಹೋಗಿರ್ತೇವೆ. ಅವಾಗ ಹೇಳ್ತಿದ್ರೆ, ಸ್ವಲ್ಪ ಟೈಮ್ ಕೊಡಿ, ನಾನು ಸ್ವಲ್ಪ ಬಿಸಿ ಶೆಡ್ಯೂಲ್ ಅಲ್ಲಿ ಇದ್ದೇನೆ, ನಾನು ಮಾತಾಡ್ತೇನೆ ಡಿಸಿ ಹತ್ರ ಅಂತ ಹೇಳಿ. ಆದ್ಮೇಲೆ ಕಾಲೇಜ್ಗೆ ಬಂದಾಗ ನಾವು ಲೈಬ್ರರಿ ಕೂತು ಮಾರ್ನಿಂಗ್ ಬರಿತಾ ಇರಬೇಕಾದ್ರೆ ಪ್ರಿನ್ಸಿ ಬರ್ತಾರೆ, ಬಂದು ಹೇಳ್ತಾರೆ, ಎಲ್ಲರ ಮಮ್ಮಿ ಸಮ್ಮರ್ ವೆಕೇಶನ್ಸ್ ಗೆ ಈ ಸರಿ ವಾಟರ್ ಪಾರ್ಕ್ ಗೆ ಹೋಗೋಣ. ಶೋರ್ ತಂದ ಮಾನಸ ವಾಟರ್ ಪಾರ್ಕ್ ಗೆ ಹೋಗೋಣ. ಈಗ ಹಿರಿಯರಿಂದ ಕಿರಿಯರವರೆಗೆ ಸಿಂಗಲ್ಸ್ ಅಥವಾ ಫ್ಯಾಮಿಲಿ ಅನ್ಲಿಮಿಟೆಡ್ ವಾಟರ್ ಗೇಮ್ಸ್ ಹಾಗೆ ಸಂಜೆ ಮೇಲೆ ರೈನ್ ಡ್ಯಾನ್ಸ್ ಮತ್ತು ಮ್ಯೂಸಿಕಲ್ ಫೌಂಟೇನ್. ಕರಾವಳಿ ಕರ್ನಾಟಕದ ಬೃಹತ್ ವಾಟರ್ ಪಾರ್ಕ್ ಮಾನಸ ವಾಟರ್ ಪಾರ್ಕ್, ಪಿಳಿಕುಳ, ಮಂಗಳೂರು. ವಿಸಿಟ್ www.manasawaterpark.com.